ನಮಸ್ತೆ ವೀಕ್ಷಕರೇ, ಲೋಕತಂತ್ರ ಮತಗಳ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಕೂಡ ಮತದಾರ ಬಂಧುವಿನ ಮನದಾಳ ಮಾತನ್ನು ತಿಳಿಯುವ ಪ್ರಯತ್ನ ಮಾಡ್ತಾ ಇದೆ ಸ್ಪಂದನ ಟಿವಿ. ಇವತ್ತು ನಾವು ಬ್ರಹ್ಮಾವರ ಪೇಟೆಯಲ್ಲಿದ್ದೇವೆ. ಬ್ರಹ್ಮಾವರ ಪೇಟೆಯಲ್ಲಿ ಹಾಗೂ ಬ್ರಹ್ಮಾವರ ಪರಿಸರದ ಜನರ ಮನದಾಳದ ಮಾತು ಏನಿದೆ, ಯಾವ ಅಭ್ಯರ್ಥಿ ಪರ ಒಲವಿದೆ, ಯಾವ ಸರ್ಕಾರದ ಪರ ಒಲವಿದೆ ಅಂತ ಕೇಳ್ಕೊಂಡು ಬರೋಣ. ಸರ್, ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? BJP. ಯಾಕಾಗಿ? BJP ಮೋದಿಯವರನ್ನು ನೋಡಿ ಹೆಚ್ಚಿನವರು ಓಟ್ ಹಾಕ್ತಾರೆ ಅಂತ ನನ್ನ ಭಾವನೆ. ಯಾಕಂದರೆ ಎಲ್ಲ ಒಳ್ಳೆ ರೀತಿಯ ಒಳ್ಳೆ ಕೆಲಸವನ್ನು ಮಾಡಿದ್ದರು. ಮತ್ತು ನಿಸ್ವಾರ್ಥ ಸೇವೆಯಿಂದ ಜನರ ಸೇವೆ ಮಾಡಿದಂಥ ಒಬ್ಬ ಪ್ರಧಾನಮಂತ್ರಿ. ಆದ್ದರಿಂದ ಅವರೇ ವಿನ್ ಆಗಬೇಕಂತೇಳಿ ನಮ್ಮೆಲ್ಲರ ಆಸೆ. ಇತ್ತೀಚಿನ ದಿನದಲ್ಲಿ ಗಮನಿಸಬೇಕಾದ್ರೆ ಒಂದು ದಾಳಿಗಳಾಯಿತು. ಪುಲ್ವಾಮಾ ದಾಳಿಗೆ ಪ್ರತ್ಯುತ್ತರ ನೀಡಿದರು. ಇದೆಲ್ಲ ರಾಜಕೀಯ ಬಂಡವಾಳ, ರಾಜಕೀಯಗೋಸ್ಕರ ಪ್ರೇರಿತವಾಗಿದೆ ಅಂತ ಹೇಳ್ತಾರೆ. ತನ್ನ ಸ್ವಾರ್ಥಕ್ಕಾಗಿ ಏನನ್ನೂ ಮಾಡಿಕೊಳ್ಳದಂಥ ಒಬ್ಬ ಪ್ರಧಾನಿ ಅಂದರೆ ಗಾಂಧಿಯನ್ನು ಅವ್ರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಅವರನ್ನು ಬಿಟ್ಟರೆ ನಮ್ಮ ಪ್ರಧಾನಮಂತ್ರಿ ಮೋದಿ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಗಮನಿಸಬೇಕಾದ್ರೆ, ಒಂದು ಕಡೆಯಲ್ಲಿ ನೋಟ್ ಬ್ಯಾನ್, ಮತ್ತೊಂದು ಕಡೆಯಲ್ಲಿ GST ಹಾಗೂ ತೈಲ ಬೆಲೆ ಏರಿಳಿತ ಕಳ್ತಾ ಉಂಟು. ಇದನ್ನು ಒಂದು ಹತೋಟಿಯಲ್ಲಿ ಇಡಲಿಕ್ಕೆ ಆಗಲಿಲ್ಲ ಮೋದಿಯವರಿಂದ ಕೈಯಲ್ಲಿ ಅಂತ ಹೇಳ್ತಾರೆ. ಎಲ್ಲವನ್ನು ಒಮ್ಮೆನೇ ಮಾಡಲಿಕ್ಕೆ ಆಗೋದು. ನಮ್ಮ ಫ್ಯಾಮಿಲಿಯನ್ನೇ ನಮಗೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಸರ್. ಇನ್ನು ದೇಶವನ್ನು ಒಮ್ಮೆಲೆ ಸರಿ ಮಾಡಲಿಕ್ಕೆ ಆಗ್ತದೆ ಯಾರಿಗಾದರೆ? ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ, ನಮ್ಮ ಮಕ್ಕಳನ್ನೇ ಒಮ್ಮೆ ನಮ್ಗೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ದಿವಸದ ಮಟ್ಟಿಗೆ ಅವರು ನಮ್ಮ ಕಂಟ್ರೋಲಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ಇಷ್ಟು ದೊಡ್ಡ ನಮ್ಮ ಭಾರತ ದೇಶವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ 5 ವರ್ಷದಲ್ಲಿ ಒಬ್ಬ ಮನುಷ್ಯನಿಗೆ? ಯಾರೇ ಒಬ್ಬರು ಮಾತಾಡಲಿ, ಅವರ ಮನೆ, ಅವರ ಹೆಂಡತಿ, ಅವರ ಮಕ್ಕಳನ್ನು ಒಂದು ದಿವಸದ ಮಟ್ಟಿಗೆ ಇವರು ಹೇಳಿದಾಗೆ ನಡ್ಕೊಳ್ಳಿ. ಅವರು ಆಮೇಲೆ ದೇಶದ ಬಗ್ಗೆ ಮಾತಾಡೋದಿದ್ರೆ. ಸ್ಥಳೀಯವಾಗಿ ಗಮನಿಸುವುದಾದರೆ BJPಯಿಂದ ಸಂಸದರಾದಂಥ ಶೋಭಾ ಕರಂದ್ಲಾಜೆ ಅವರು ಹಾಗೂ JDS ಹಾಗೂ ಕಾಂಗ್ರೆಸ್ಸಿಂದ ಮೈತ್ರಿ ಸರ್ಕಾರದಿಂದ ಪ್ರಮೋದ್ ಮಧ್ವರಾಜ್ ಅವರು ಕಣಕ್ಕಿಳಿದಿದ್ದಾರೆ. ಇವರ ಬಗ್ಗೆ ವಿನ್ ಆಗೋದಂತೂ ಶೋಭಾ ಕರಂದ್ಲಾಜೆ ವಿನ್ ಆಗ್ಬೋದು. ಅದು ಮೋದಿಯ ಒಂದು ಹೆಸರಿಂದ ವಿನ್ ಆಗ್ಬೋದು. ಮತ್ತು ಹೆಚ್ಚಿಗೆ ವಿಷಯ ನಮಗೆ ಗೊತ್ತಿಲ್ಲ ಸರ್. ಬೇರೆಯವ್ರ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಮಗಿಲ್ಲ. BJP ಅಂತ ಹೇಳ್ತಾರೆ. ಕರೆಕ್ಟ್. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ BJP ಬರ್ಬೋದಂತ. ಮೋದಿಯ ಸಾಧನೆಯನ್ನೆಲ್ಲ ಕೊಂಡಾಡ್ತಾ ಇದ್ರಲ್ಲ. ಬಯಸ್ತೇನೆ ಮೋದಿಗೆ. ಮೋದಿಯವರು ನೋಡಿ, ಸ್ಥಳೀಯ ಅಭಿವೃದ್ಧಿನ ನೋಡಿ ಖಂಡಿತ ಆಗಲ್ಲ. ನಿಮ್ಮ ಪ್ರಕಾರ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಮೋದಿ. ಯಾಕಾಗಿ? ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗೆ. ಮೋದಿಯವರು ಮಾಡಿದಂತಹ ಇತ್ತೀಚಿನ ಒಂದು ದಾಳಿ ಪ್ರಕರಣ ಇರ್ಬೋದು, ರಾಜಕೀಯವಾಗಿ ಬಳಸ್ಕೊಳ್ತಾರೆ ಅಂತ ಹೇಳ್ತಾರೆ. ತಮ್ಮ ಪ್ರಕಾರ? ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಬೆಂಬಲ ಮೋದಿಗೆ? BJP. ಯಾಕೆ? ಒಳ್ಳೇದು, ಅದು ಒಳ್ಳೇದು. ಇನ್ನೊಂದು 5 ವರ್ಷ ಅಲ್ಲ, ಇನ್ನೊಂದು 10 ವರ್ಷ ಬರಬೇಕು BJP. ಅಂದರೆ ಮೋದಿಯವರಿಗೆ ಬೆಂಬಲ ಬರಬೇಕು. ಮೋದಿಯವರನ್ನು ನೋಡಿ ಮತ್ತಾಗ್ತೀರಾ, ಸ್ಥಳೀಯ ಅಭ್ಯರ್ಥಿಯನ್ನು ನೋಡಿ ಮತ್ತಾಗ್ತೀರಾ? ಮೋದಿ. ನಿಮಗೆ ಮೋದಿ ಮತ್ತೊಮ್ಮೆ 5 ವರ್ಷ ಬರಬೇಕು. ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೆಯದು. ಅಂದರೆ ರಾಹುಲ್ ಗಾಂಧಿಯನ್ನು ಪ್ರಧಾನಿಯಾಗಲು ಬಯಸ್ತಾರೆ. ಏನಾಗಬೇಕು? ಯಾಕಾಗಿ? ಯಾಕೆಂದರೆ ಅವರು ಇರುವಾಗ ಜನರು ಈಗೆಲ್ಲ ಕೆಲಸ ನಿಂತೋಗಿದೆ. ಮೋದಿ ಬಂದೆ, ಹಾಗಾಗಿ ನಮ್ಗೆ 2ನೇ ಬರಬೇಕಂತ ಆಶಿಸ್ತೇವೆ. ಮೋದಿ ಸರ್ಕಾರ ಬಂದ ನಂತರ ತಾವು ಮಾಡುವ ಒಂದು ವೃತ್ತಿಗಾಗಲಿ ಏನೋ ತೊಂದರೆ ಆಗಿದೆಯಾ? ತೊಂದರೆ ಆಗಿದೆ. ಈಗ ಒಂದು GST ಇದೆಲ್ಲ ಬಂದು ಯಾವುದೋ ಒಂದು ಗೊತ್ತುಂಟಲ್ಲ, ಎಲ್ಲಿ ಬಿಸ್ನೆಸ್ ಇಲ್ಲ, ಏನಿಲ್ಲ, ಎಲ್ಲ ನಿಂತೋಗಿದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೆಯದಂತ. ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ನಮಗೆಲ್ಲ ಗೊತ್ತಾಗೋದಿಲ್ಲ ಮರ, ಅಂಗಡಿ ವ್ಯಾಪಾರಸ್ಥರಿಗೆ ಏನು ಗೊತ್ತಾಗ್ತದೆ ಅದು? ಅಲ್ಲ, ನಿಮ್ಮ ಪ್ರಕಾರ ಅಂದರೂ ಒಂದೇ ಅಲ್ಲ, ನಮಗೇನು ಅದರಲ್ಲಿ ಏನು ಉಪಯೋಗ ಉಂಟು? ಈಗ ನಾವು ಕೆಲಸ ಮಾಡಬೇಕು, ನಾವು ಖರ್ಚು ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಯಾರು ರಾಜಕೀಯದವ್ರು ಬರ್ತಾರೆ, ಅವ್ರವ್ರ ಮಟ್ಟಿಗೆ ಏನಾದರೂ ಮಾಡ್ಕೊಳ್ತಾರೆ. ಬಂದರೆ ಒಳ್ಳೆಯದು. ಒಳ್ಳೇದೆಲ್ಲ ಅಂದರೆ ನಮಗೇನೀಗ ಇಷ್ಟರವರೆಗೇನು ಅಂಗಡಿಯವರಿಗೇನು ಕೆಟ್ಟದ್ದೇನಿಲ್ಲ, ವ್ಯಾಪಾರ ಸ್ವಲ್ಪ ಕಡಿಮೆ ಉಂಟು ಅಷ್ಟೇ, ಮತ್ತೇನಿಲ್ಲ. ಒಳ್ಳೆಯದು ಕೆಟ್ಟದ್ದು ನಮಗೇನು. ನೋಟ್ ಬ್ಯಾನ್, GST ಇದರಿಂದ ನಿಮಗೇನೋ ತೊಂದರೆ ಆಗಿದೆಯಾ? ಎಲ್ಲ ವ್ಯಾಪಾರಸ್ಥರಿಗೆಲ್ಲ ಸ್ವಲ್ಪ ಹಾಗಾಗಿ ಉಂಟಲ್ಲ ಎಲ್ಲದರಿಂದನೂ. ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? BJP. ಮೋದಿ ಸರ್ಕಾರ. ಯಾಕಾಗಿ ಹೇಳ್ಬೋದಾ? ಅವರ ಒಳ್ಳೊಳ್ಳೆ ಕೆಲಸಕ್ಕೆ ಮತ್ತು ಮುಂದೆ ಸಹ ಅವರೇ ಬರಬೇಕಂತ. ಅಂದರೆ ಮುಂದಿನ 5 ವರ್ಷ ಕೂಡ ಅವರನ್ನೇ ಬೆಂಬಲಿಸ್ತೀವಿ? ಮುಂದೆ 15 ವರ್ಷನೇ ಅವರೇ ಬರಬೇಕಂತ. ಮತ್ತೊಂದು ಕಡೆಯಲ್ಲಿ ಯುವ ನಾಯಕ ರಾಹುಲ್ ಗಾಂಧಿಯವರು ಪ್ರಧಾನಿಯ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಅವರ ಬಗ್ಗೆ ತಾವೇನು? ಆಗೋದೇ ಬೇಡ. ಯಾಕಾಗಿ? ಅವರಿಗೆ ನಾಯಕ ಒಳ್ಳೆ ಗುಣ ಇಲ್ಲ ಅದರಲ್ಲಿ. ಯಾವ ಸರ್ಕಾರ ಬಂದರೆ ಒಳ್ಳೆಯದು? ನಮಗೆ ಮೋದಿ ಸರ್ಕಾರ ಈಗ ಸ್ವಲ್ಪ ಅಡ್ಡಿಲ್ಲ ಅಂತದೆ. ಯಾಕಾಗಿ?
ಅದಕ್ಕಾಗಿ ಅಂದರೆ ಸ್ವಲ್ಪ ಒಳ್ಳೆಯದೇ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅಂದ್ರೆ ನಿಮ್ಮ ಬೆಂಬಲ ಮೋದಿ ಅವರಿಗೆ. ಹೌದೌದು. ಮುಂದಿನ ಸಲ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೆಯದು. ಯಾಕಾಗಿ? ಯಾಕಂದರೆ ಏನಂತ ಹೇಳೋಕ್ಕಿಲ್ಲ ಅದು. ಅಂದರೆ ರಾಹುಲ್ ಗಾಂಧಿಯವರು ಮತ್ತೆ ಪ್ರಧಾನಿ ಆಗಬೇಕು. ಹೌದೌದು ಅಷ್ಟೇ. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು. ನಿಮ್ಮ ಬೆಂಬಲ ರಾಹುಲ್ ಗಾಂಧಿ. ನಮಗೆ ಬಿ ಜೆ ಪಿಯಲ್ಲಿ ಅಷ್ಟು ಬಿ ಜೆ ಪಿ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳ್ತಾರೆ ವಿನ ಬಿ ಜೆ ಪಿ ಎಷ್ಟೇನು ಮಾಡಲಿಲ್ಲ. ಹೆಚ್ಚಾಗಿ ಮೊದಲನೇ ಸವಾಲು ನಾವು ಕೇಳೋದು ಬಿ ಜೆ ಪಿಯಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದು, ಪರದೇಶದಲ್ಲಿ ಇದ್ದ ಹಣವನ್ನು ನಮ್ಮ ಊರಿನ ಎಷ್ಟು ಕೋಟಿ ಜನರ ಒಂದೊಂದು ಅಕೌಂಟಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ, 100 ದಿನದೊಳಗೆ ಇದನ್ನು ಮಾಡ್ತೇನೆ ಅಂತ ಅವನು ಬಗಳಿದ್ದು ನನಗೆ ಗೊತ್ತುಂಟು. ಎರಡನೇದು, ಅಲ್ಲಲ್ಲಿ ಈ ಹಣ ಇದು ದುಡ್ಡನ್ನು ಯಾವುದು ನೋಟನ್ನು ಇದು ಮಾಡಿಕೊಂಡು ಎಷ್ಟು ಜನರ ತಾಪತ್ರಗೆ ಇದು ಮಾಡಿದ್ದಾರಂತ ಅವರಿಗೆ ಗೊತ್ತು, ನಮಗೂ ಗೊತ್ತು. ಅವರಿಗೆ ಗೊತ್ತಿದ್ದೇ ಮಾಡಿದ್ದಾರೆ. ನೋಟ್ ಬ್ಯಾನಿಂದ ಅಷ್ಟೊಂದು ತೊಂದರೆ ಆಗಿದೆ ನಮಗೆಲ್ಲ. ಮೂರನೇದು, ಯಾವಾಗ ಬೇಕಾಗಿತ್ತೋ ರೈತರಿಗೆ ಹಣದ ಅಗತ್ಯ ಇತ್ತೋ ಆ ಟೈಮಲ್ಲಿ ಒಂದು ಪೈಸಾ ಕೂಡ ಸೆಂಟ್ರಲಿಂದ ಇಲ್ಲಿ ಬರಲಿಲ್ಲ. ಆವಾಗ ನಮ್ಮ ಲೋಕಲ್ ಯಾವುದು ನಮ್ಮ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟೇ ಅವರಿಗೆ ಹೆಲ್ಪ್ ಮಾಡಿದ್ದಾರೆ. ಈಗ ಇಲೆಕ್ಷನ್ ಬಂದ ಮೇಲೆ ಅದನ್ನು ಮಾಡ್ತಾರೆ, ಇದನ್ನು ಕೊಡ್ತೇವೆ ನಾವು, ಅದನ್ನು ಕೊಡ್ತೇವೆ. ಯಾವುದು ನಮ್ಮ ರೈತರಿಗೆ ಎಲ್ಲರಿಗೂ 6,000 6,000 ಎಷ್ಟು ದಿನ ಬರ್ತದೆ? 6 ದಿನ ಬರ್ತದಾ? ಬರೋದಿಲ್ಲ. ಈಗಿನ ಕಾಲಕ್ಕೆ 6,000 ರೂಪಾಯಿ ಮನೆಯಿಂದ ಹೊರಗೆ ಬಂದರೆ ಖರ್ಚಾಗಿ ಮನೆ ಹೋಗ್ತಾನೆ. ಆದ ಕಾರಣ ನಾವು ಸೆಂಟ್ರಲಲ್ಲಿ ಬಿ ಜೆ ಪಿ ಬರಬೇಕಂತ ಹೇಳೋದಿಲ್ಲ. ನಮಗೆ ಸೆಂಟ್ರಲ್ಲಿ ಒಂದು ಒಳ್ಳೆಯ ಗೌರ್ಮೆಂಟ್ ಬರಬೇಕು. ನಮಗೆಲ್ಲ ಬೇಕಾದ ಅಗತ್ಯತೆಗಳನ್ನು, ಜನರ ಅಗತ್ಯತೆಗಳನ್ನು ಸಂಪೂರ್ಣ ಮಾಡುವಂಥ ಒಂದು ಸರ್ಕಾರ ಬರಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಮೋದಿಯವರ ಬದಲಾವಣೆ ಬೇಕು. ಬದಲಾವಣೆ ಬೇಕಂತ ಹೇಳೋದಿಲ್ಲ ನಾನು. ಬದಲಾವಣೆ ಆಗುವುದು ಬಹಳ ಉತ್ತಮ. ಯಾಕೆಂದರೆ ನಮಗೆ ಈಗ ನೋಡಲಿಕ್ಕೆ ಸಿಕ್ಕಿದ್ದು ಕೇವಲ ಇದೆ, ಏನು ಖಾಲಿ ಮಾತು ಮಾತ್ರ, ಕೈ ಬೀಸಿ ಹೀಗೆ ಮಾತಾಡ್ತಾ ಇರ್ತಾರೆ ಇಡೀ ದಿನಾಲೂ ನೋಡ್ತಾ ಇದ್ದೆ ಟಿ ವಿಯಲ್ಲಿ. ಯಾವಾಗಲೂ ಯಾವ ಪ್ರೈಮ್ ಮಿನಿಸ್ಟರ್ ಆಗಲಿ ಇದಾಗಲಿ ಮಿನಿಸ್ಟರು ಕೂಡ ಹೀಗೆ ಮಾತಾಡಿದ್ದಿಲ್ಲ. ಪ್ರತಿದಿನ ತಪ್ಪದೆ ಒಂದೇ ದಿನ ತಪ್ಪದೆ. ಮೂರನೇದು, ನಮ್ಮ ಹಣದಿಂದ ಪೂರ ಇಡೀ ಜಗತ್ತನ್ನು ತಿರುಗಾಡಿ ಬಂದಿದ್ದಾರೆ. ಅದರಿಂದ ಯಾವ ಲಾಭ ಆಯಿತು ಅಂತ ಯಾರಿಗೂ ಹೇಳೋದಿಲ್ಲ. ಮೂರನೇದು, ರಾಹುಲ್ ಗಾಂಧಿಯಿಂದ ಬದಲಾವಣೆ ಬಯಸ್ತೀರಾ? ರಾಹುಲ್ ಗಾಂಧಿಯವರು ನನ್ನ ಇದು ಪ್ರಕಾರ ಅವರಿನ್ನು ಹುಡುಗಾಟಿಕೆಯಲ್ಲೇ ಇದ್ದಾರೆ. ನನ್ನ ಪ್ರಕಾರ ಹುಡುಗಾಟಿಯಲ್ಲೇ ಇದ್ದಾರೆ. ಅವರ ಮಾತು ಕೆಲವೊಮ್ಮೆ ಭಾಳ ಡಲ್ ಮಾತಾಡ್ತಾರೆ, ಸಣ್ಣ ಮಕ್ಕಳಾಗೆ ಮಾತಾಡ್ತಾರೆ. ಅವರಿಂದ ಮ್ಯಾಚ್ಯೂರ್ ಆಗಲಿಲ್ಲ. ಮ್ಯಾಚ್ಯೂರಿಟಿ ಅಗತ್ಯ ಉಂಟು ಅವರಿಗೆ. ಅಲ್ಲ, ಒಮ್ಮೆ ಅದು ಆದಮೇಲೆ ಆ ಪೊಸಿಷನ್ಗೆ ಬಂದ ಮೇಲೆ ತನ್ನಷ್ಟಕ್ಕೆ ಆಗ್ತದೆ ಎಂಬುದು ನಾನೇ ಅದಕ್ಕೆ ರುಜುವಾತು. ಹೌದು, ನಾನು ಹೆಚ್ಚು ಕಲ್ತವನಲ್ಲ, ಆದರೆ ದೊಡ್ಡ ಪೊಸಿಷನಲ್ಲಿ ಹೋಗಿ ಮುಟ್ಟಿದ್ದೆ. ಆದ ಕಾರಣ ಆ ಪರಿಸ್ಥಿತಿ ಬಂದ ಮೇಲೆ ಅವರು ತಗೊಳ್ತಾರೆ, ಆ ಜವಾಬ್ದಾರಿ ತಗೊಳ್ತಾರೆ. ಜವಾಬ್ದಾರಿ ತಗೊಳ್ಳೋದು ಬೇರೆಯವರು ಕೂಡ ಇದ್ದಾರೆ. ಆದ್ದರಿಂದ ನಾನು ಯಾವ ಗೌರ್ಮೆಂಟ್ ಬರಬೇಕಂತ ನಾನು ಹೇಳೋದಿಲ್ಲ, ಯಾರಿಗೂ ನಾನು ಹೇಟ್ ಮಾಡೋದಿಲ್ಲ. ಆದರೆ ನಮಗೆ ಹೆಚ್ಚಾಗಿ ನಮ್ಮ ರೈತರಿಗೆ ಉಪಯೋಗ ಪಡುವಂಥ ಒಂದು ಸರ್ಕಾರ ನಮಗೆ ಬೇಕಾಗಿದೆ. ಮೂರನೇದು, ಗರೀಬರಿಗೆ ಖಾಲಿ ಇಲೆಕ್ಷನ್ ಟೈಮಲ್ಲಿ ಕೀಸೆಯಲ್ಲಿ ಸ್ವಲ್ಪ ಹಣ ಹಾಕಿ ಇಲೆಕ್ಷನ್ಗೆ ನಿಲ್ಲುವರಿದ್ದಾರಲ್ಲ ಅಂಥವರನ್ನು ಕುತ್ತಿಗೆ ಹಿಡಿದು ಹೊರಗೆ ಹಾಕಬೇಕು. ಹೌದು, ಕುತ್ತಿಗೆ ಹಿಡಿದು ಹೊರಗೆ ಹಾಕಬೇಕು. ಕಡೆಗೆ ಯಾರು ಇರ್ತಾರೆ? 5 ವರ್ಷ ಯಾರು ಬರೋರಿಲ್ಲ, ನೋಡುವರಿಲ್ಲ. ಈಗ ಸ್ವಾಮಿ ಅಂತ ಕೈ ಮುಗಿತಾರೆ. ಸ್ಥಳೀಯ ಅಭ್ಯರ್ಥಿಗಳ ಪ್ರಕಾರ ತಮ್ಮ ನೋಡಿ, ಸ್ಥಳೀಯರು ಇಲ್ಲಿ ನಮಗೆ ಆ್ಯಕ್ಚುಲಿ ನಮ್ಮ ಈ ಲೋಕಲಿಗೆ ನಮ್ಮ ಮಧ್ವರಾಜರು ಒಳ್ಳೆ ಕೆಲಸ ಮಾಡಿದ್ದಾರೆ.
ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮಗೆ ಇಷ್ಟವರೆಗೂ ಬಂದ ಎಮ್ ಎಲ್ ಎಗಳಿಗಿಂತ ಮಧ್ವರಾಜರು ಹೆಚ್ಚು ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಸರಿ ಸಮಾನವಾಗಿ ಅವರು ನೋಡಿಕೊಂಡಿದ್ದಾರೆ. ನಾನು ಹೇಳಿದ್ದನ್ನು ಮಾಡಿ ಇಟ್ಟಿದ್ದಾರೆ, ಮಾಡಿಬಿಟ್ಟಿದ್ದಾರೆ. ಖಂಡಿತ 100% ಅವರಿಗೆ. ಹಾಂ, ಮತ್ತೊಮ್ಮೆ ಗಮನಿಸುವುದಾದರೆ ದಾಳಿಗಳು, ಪುಲ್ವಾಮಾ ದಾಳಿ ಆಯಿತು, ಭಾರತ ಸರ್ಕಾರದಿಂದ ಪ್ರತ್ಯುತ್ತರ ನೀಡಿದರು. ಇದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಇದಕ್ಕೆ ತಮ್ಮ ಅನಿಸಿಕೆ? ಹಾಂ, ನೋಡಿ, ಅದು ಪುಲ್ವಾಮಾ ಇದು ಸರ್ಕಾರದ ಇದು ನಮ್ಮ ಸರ್ಕಾರದೇ ಒಂದು ಸ್ವಲ್ಪ ತಪ್ಪುಂಟು. ಯಾವುದಂದರೆ ಅದನ್ನು ಇನ್ನೂ ಎಷ್ಟು 300 ಜನ ಇದನ್ನು ಒಂದೇ ಬಸ್ಸಿನಲ್ಲಿ ತುಂಬಿಕೊಂಡು ಹೋದ್ದು, ಅದು ಒಂದು ತಪ್ಪು. ಆದರೆ ಅದು ಸರ್ಕಾರ ಕೆಲವರು ಒಂದೊಂದು ಮಾತಾಡ್ತಾರೆ. ಸರ್ಕಾರ ಅದನ್ನು ಬೇಕಂತ ಮಾಡಿದಂತ ನಾನು ಖಂಡಿತ ಒಪ್ಪುವುದಿಲ್ಲ. ಬೇಕಂತ ಮಾಡಿದ್ದು ಇಲೆಕ್ಷನ್ ಇದಕ್ಕೋಸ್ಕರ ಅದು ಹಾಗೆ ಮಾಡಿದ್ದು ಇದೆಲ್ಲ ನಾನು ಒಪ್ಪುವುದಿಲ್ಲ. ಅದೊಂದು ಆಕ್ಸಿಡೆಂಟ್ ಅಂತ. ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ನಮಗೆ ಬಿ ಜೆ ಪಿ ಬರುವ. ಅದೇ ಮತ್ತೊಮ್ಮೆ ಮೋದಿ ಅವರು ಬರಬೇಕು. ಬಿ ಜೆ ಪಿ ಇಲ್ಲಿ ಬ್ರಹ್ಮಾವರದಲ್ಲ, ಬ್ರಹ್ಮಾವರ ಬಿ ಜೆ ಪಿ ಬರಬೇಕಂತ. ಕೇಂದ್ರದಲ್ಲಿ ಬಿ ಜೆ ಪಿ ಯಾರು ಪ್ರಧಾನಿ ಆದರೆ ಉತ್ತಮ? ಇವರು ನಮ್ಮ ಮೋದಿ, ನರೇಂದ್ರ ಮೋದಿ. ಯಾಕಾಗಿ ಅವರೊಂದು 5 ವರ್ಷ ಕರೆಕ್ಟಾಗಿ ಒಂದು ಅದಕ್ಕೋಸ್ಕರ ಬೇಕಂದ್ರೆ. ಹಾಗಾದರೆ ಮತ್ತೊಮ್ಮೆ 5 ವರ್ಷ ಅವರಿಗೆ ನಿಮ್ಮ ಬೆಂಬಲ? 5 ವರ್ಷ ಮಾಡಬೇಕಂತ. ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಬಿ ಜೆ ಪಿ. ಯಾಕಾಗಿ? ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ನಿಮ್ಮ ಬೆಂಬಲ ಬಿಜೆಪಿ? ಹೌದು. ಇನ್ನಷ್ಟು ಮತದಾರನ ಮನದಾಳದ ಮಾತನ್ನು ಕೇಳಿಕೊಂಡು ಬರೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಲೋಕತಂತ್ರ ಮತಗಳ ಬೇಟೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನಷ್ಟು ನಾವು ಅಭಿಪ್ರಾಯಗಳನ್ನು ಕೇಳೋಣ. ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದು? ಬಿಜೆಪಿ. ಯಾಕೆ? ಬಿಜೆಪಿಯವರು ಒಳ್ಳೆ ಕೆಲಸ ಮಾಡಿದ್ರು, ಅದಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾರೆ, ದೇಶ ಮೆಚ್ಚುವಂಥ ಕೆಲಸ ಮಾಡ್ತಿದ್ರು, ಅದಕ್ಕಾಗಿ ಬಿಜೆಪಿ ಬರಬೇಕು. ಎಲ್ಲ ಜನ ಬದಲಾವಣೆ ಬಯಸ್ತಾರೆ, ಸರ್ಕಾರಕ್ಕೆ ಬದಲಾವಣೆ ಬಯಸ್ತಾ ಇದ್ದಾರೆ. ಬದಲಾವಣೆ ಬೇಡ, ಸದ್ಯಕ್ಕೆ ಅದೇ ಇದ್ದರೆ ಒಳ್ಳೆಯದು. ಮತ್ತೊಂದು ಗಮನಿಸಿದರೆ GST ನೋಟ್ ಬ್ಯಾನಿಂದ ವ್ಯಾಪಾರಸ್ಥರಿಗೆ ತುಂಬ ತೊಂದರೆ ಆಯಿತು ಹೇಳ್ತಾರೆ. ತಮ್ಮ ಹಂಗಿಂದೇನು ತೊಂದರೆ ಆಗಲಿಲ್ಲ, ಒಳ್ಳೆಯದೇ ಆಗಿದೆ. GST ಮಾಡಿದ್ದರಿಂದ ಒಳ್ಳೆಯದೇ ಆಗಿದೆ. ಸಾಮಾನಿಗೆಲ್ಲ ಕಮ್ಮಿ ಆಗಿದೆ, ಸ್ವಲ್ಪ ಟ್ಯಾಕ್ಸ್ ಎಲ್ಲ ಕಮ್ಮಿ ಆಗಿದೆ. ನಿಮ್ಮ ವ್ಯಾಪಾರಕ್ಕೆ ಏನೋ ತೊಂದರೆ ಆಗಿದೆಯಾ? ಇಲ್ಲ ಇಲ್ಲ ಇಲ್ಲ, ಅದೇನಾಗಲಿಲ್ಲ. ಹಾಗಾದರೆ ಮತ್ತೊಮ್ಮೆ ಮೋದಿಯನ್ನು ಬಯಸ್ತಾರೆ. ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? BJP ಸರ್ಕಾರ ಬಂದು. ಯಾಕೆ? ಮೋದಿಯವರು ಮಾಡಿದ್ದು ನೋಟು ಬ್ಯಾನ್ ಸರಿ ಇಲ್ಲ, GST ಸರಿ ಇಲ್ಲ ಅಂತ ಹೇಳ್ತಾರೆ. ಇದರ ಬಗ್ಗೆ ಇಲ್ಲ, ಒಳ್ಳೆ ಉಂಟು, ಒಳ್ಳೆ ಆಗಿದೆ. ನೀವು ಮೋದಿಯನ್ನು ನೋಡಿ ಮತ ಹಾಕ್ತೀರಾ ಅಥವಾ ಸ್ಥಳೀಯ ಅಭ್ಯರ್ಥಿಗಳನ್ನು ನೋಡಿ ಮತ? ಮೋದಿಗಾಗಿ ಓಟು, ಅಭ್ಯರ್ಥಿಗಾಗಲ್ಲ. ಮತ್ತೊಮ್ಮೆ ಮೋದಿಯನ್ನು ಬಯಸ್ತಾರೆ. ಹೌದು, ಖಂಡಿತ. ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರು ಯುವ ನಾಯಕರು, ಅವರಿಗೆ ಒಂದು ಅಧಿಕಾರ ಕೊಟ್ಟರೆ ಬದಲಾವಣೆ ತರಲಿಕ್ಕಿಲ್ಲ ಹೇಳ್ತಾರೆ. ಇಲ್ಲ, ಅವರು ಖಂಡಿತ ಇಲ್ಲ, ಇವರಿಂದ ಮೋದಿಯಿಂದ ಆಗುವುದು. ಮತ್ತೊಮ್ಮೆ ಮೋದಿ ಖಂಡಿತ. ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಮುಂದಿನ ಬಾರಿ BJP ಬಂದರೆ ಭಾರಿ ಒಳ್ಳೆಯದಿದೆ. ಈ ಲೋಕಲ್ ಪಾರ್ಟಿಗಳ ಬಂದರೆ ದೇಶ ಹಾಳಾದಂಗೆ. ಕಾಂಗ್ರೆಸ್ನಿಂದ ಬದಲಾವಣೆ ಅಸಾಧ್ಯ ಹೇಳ್ತೀರ? ಕಾಂಗ್ರೆಸ್ ಬಂದರೆ ದೇಶನೇ ನಾಶನ ಆಗ್ದಂಗೆ ಆಗುತ್ತೆ. ನಿಮ್ಮ ಬೆಂಬಲ BJP? ಅದೇ ಕಾಂಗ್ರೆಸ್ ಬಂದರೆ ಇನ್ನೂ ದೇಶ ಹಾಳಾಗೋದು ಹೊರತು ಉದ್ಧಾರ ಆಗೋದಿಲ್ಲ. ಬಡವರಿಗೆ ಕೊಡ್ತೀವಿ ಅಂತಾರೆ, ಏನು ಕೊಡೋಕ್ಕಾಗೋದಿಲ್ಲ ಅವರಿಗೆ. ಅದು ಹೇಳನಲ್ಲ, ಇನ್ನೊಂದು ಸಲ ಪಾಕಿಸ್ತಾನ ಆಗುತ್ತೆ ಅದು, ಇದು ಕಾಂಗ್ರೆಸ್ ಬಂದರೆ. BJP. ಯಾಕೆ? ಅಂದರೆ ಈಗಳಿನ ಇದರಲ್ಲಿ BJP ಅಡ್ಡಿಲ್ಲ ಅನ್ನೋದೇ ಉಂಟು. ಅದರ ಮತ್ತೊಮ್ಮೆ ಮೋದಿಯವರು ಬರಬೇಕು. ಹೌದು. ನಿಮ್ಮ ಬೆಂಬಲ? ನಮ್ಮ ಬೆಂಬಲ ಮೋದಿಗೆ. ಯಾವ ಸರ್ಕಾರ ಬಂದರೆ? BJP. ಯಾಕೆ? ಒಳ್ಳೆ ಡೆವಲಪ್ ಮಾಡ್ತಿದ್ದಾರಲ್ಲ, ಹಾಗಾಗಿ. ಮತ್ತೊಂದು ಕಡೆ ಪ್ರಧಾನಿ ಅಭ್ಯರ್ಥಿ ಕಾಂಗ್ರೆಸ್ಸಿಂದ ಯುವ ನಾಯಕ ಹೇಳ್ಬೋದು ರಾಹುಲ್ ಗಾಂಧಿಯನ್ನು ಇಳಿತಿದ್ದಾರೆ, ಇವರ ಬಗ್ಗೆ ಅಭಿಪ್ರಾಯ? ಅಷ್ಟಕ್ಕಷ್ಟೇ ಅಂತ ಡೆವಲಪ್ ಆಗಲಿಲ್ಲ, ನೋಡ್ಬೇಕು. ಅಂದರೆ ಮೋದಿ ಡೆವಲಪ್ ಮಾಡ್ತಿದ್ದಾರಲ್ಲ, ಅವರೇ ಇರಲಿ ಅಂತ. ನೀವು ಎಷ್ಟನೇ ಬಾರಿ ಮತ ಹಾಕ್ತಿದ್ದಾರೆ? ನಾನು ಸೆಕೆಂಡ್ ಟೈಮ್ ಇದು.
ಮತ್ತೊಮ್ಮೆ ಮೋದಿ ಅಂತ ಯಾವ ಸರ್ಕಾರ ಬಂದರೆ ಒಳ್ಳೆಯದು, ಯಾರು ಪ್ರಧಾನಿ ಆಗಬೇಕು? ಮೋದಿ. ಯಾಕೆ? ಮೋದಿ ಅವರು ಒಳ್ಳೆ ಇಂಡಿಯಾ ಎಲ್ಲ ಡೆವಲಪ್ ಮಾಡ್ತಿದ್ದಾರೆ, ಹಾಗೆ ಮೋದಿ. ಮತ್ತೊಂದು ಕಡೆ ಗಮನಿಸಿದ್ರೆ ಪುಲ್ವಾಮಾ ದಾಳಿ ಆಯಿತು, ಅದಕ್ಕೆ ಭಾರತ ಸರ್ಕಾರದಿಂದ ಪ್ರತಿ ದಾಳಿ ಆಯಿತು. ಇದು ರಾಜಕೀಯಗೋಸ್ಕರ ಮಾಡ್ತಾರೆ ಮೋದಿ ಅವರು, ಇದರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ರಾಜಕೀಯ ಸರ ಅಲ್ಲ. ನೀವು ಎಷ್ಟನೇ ಬಾರಿ ಮತ ಚಲಾಯಿಸ್ತಿದ್ದೀರಿ? ಆಗಲಿ, ನಮಗೆ ಈ ವರ್ಷ ಫಸ್ಟ್ ಟೈಮ್. ಯಾವ ಸರ್ಕಾರ ಬಂದರೆ ಒಳ್ಳೆಯದು? BJP. ಯಾಕೆ ಸರ್? ದೇಶ ಅಭಿವೃದ್ಧಿ ಆಗ್ತದೆ. ಮತ್ತು ಕಾಂಗ್ರೆಸ್ನವ್ರು ಬಂದರೆ ದೇಶ ಮಾರ್ಕೊಂಡು ತಿಂತಾರೆ. ಮತ್ತೊಮ್ಮೆ ಮೋದಿ ಬರಬೇಕು ದೇಶಕ್ಕೆ. ಮತ್ತೊಮ್ಮೆ ಮೋದಿಯನ್ನು ಬಯಸ್ತೀರಿ? ಹಾಂ, ಮೋದಿಯನ್ನು ಬಯಸ್ತೇವೆ. ಹೌದು, ದೇಶಕ್ಕಾಗಿ ಮೋದಿಗಾಗಿ ದೇಶ. ಸರ್, ನಾವೀಗ ಕೇಳುವುದಾದರೆ ಮೋದಿ ಅದೊಂದರಿಂದ ನೋಟ್ ಬ್ಯಾನ್, ಮತ್ತೊಂದು ಕಡೆ GST, ಇದರಿಂದ ವ್ಯಾಪಾರಸ್ಥರಿಗೆ ತುಂಬ ತೊಂದರೆ ಆಯಿತು ಹೇಳ್ತಾರೆ. ಇದರ ಬಗ್ಗೆ ನಿಮ್ಮ ಹೌದು, ಸ್ವಲ್ಪ ಟೈಮ್ ಕಷ್ಟ ಆಗ್ತದೆ, ಮತ್ತೆ ಸರಿ ಹೋಗ್ತದೆ. ಮುಂದಿನ ನೆಕ್ಸ್ಟ್ ಇಯರ್ ಒಂದು 5 ವರ್ಷದಲ್ಲಿ ಅವರು ಬಂದರೆ ನೆಕ್ಸ್ಟ್ ಕರೆಕ್ಟ್ ಆಗ್ತದೆ. ಅವರು ತಗೊಂಡಂಥ GST ಇರ್ಬೋದು, ನೋಟ್ ಬ್ಯಾನ್ನ ಕ್ರಮ ನಿಮ್ಮ ಪ್ರಕಾರ ಒಳ್ಳೆಯದು. ನಿಮಗೇನಾದ್ರು ತೊಂದರೆ ಅನುಭವಿಸಿದ್ದೀರಾ? ನಮಗೇನು ತೊಂದರೆ ಇಲ್ಲ. ಮತ್ತೊಂದು ಕಡೆ ಸ್ಥಳೀಯ ಅಭ್ಯರ್ಥಿಗಳನ್ನು ನೋಡಿದಾದರೆ ಹಾಲಿ ಸಂಸದರಾದ BJPಯಿಂದ ಶೋಭಾ ಕರಂದ್ಲಾಜೆ ಅವರು, JDS ಮತ್ತು ಕಾಂಗ್ರೆಸ್ಸಿಂದ ಪ್ರಮೋದ್ ಮಧ್ವರಾಜ್ ಅವರು, ಇವರ ಬಗ್ಗೆ ತಮ್ಮ ಅಭಿಪ್ರಾಯ? ಇದರ ಬಗ್ಗೆ ನಾನು ಎಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದರೆ ಮತ್ತೊಮ್ಮೆ ಮೋದಿಯನ್ನು ಬಯಸ್ತೇನೆ. ಮೋದಿ ಬರಬೇಕು. ನಾವು ಕ್ಯಾಂಡಿಡೇಟ್ ನೋಡಿ ಓಟ್ ಕೊಡೋದಿಲ್ಲ, ಮೋದಿ ನೋಡಿ ಓಟ್ ಕೊಡ್ತೇವೆ. ಮೋದಿಯ ಮುಖ ನೋಡಿ ಮತ ಹಾಕ್ತೇವೆ, ನೋಡಿ ಓಡ್ತೇವೆ. ಸರ್ಕಾರ ಬಂದರೆ ಒಳ್ಳೆಯದು. ಯಾವುದಾದ್ರೂ ಒಂದು ಬರಲಿ ನೋಡು. ಯಾವುದು ಬಯಸ್ತೀರಿ? ನಾವು ಯಾವುದು ಬಯಸುವುದಿಲ್ಲ. ಯಾವುದಾದ್ರೂ ಒಂದು ಬರಲಿ ಅಂತೇಳಿ ನಮ್ಮ ಆರೈಕೆ. ಯಾವುದಾದ್ರೂ ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ನಮಗೆ ಈಗ ಇದ್ದ ಸರ್ಕಾರ ಬಂದರೆ ಒಳ್ಳೆಯದು. ನರೇಂದ್ರ ಮೋದಿ ಅವರನ್ನೇ ದೇಶಕ್ಕೆ ಅಂತ ಒಂದು ಕ್ಯಾಂಡಿಡೇಟ್ ಬೇಕು ನಮಗೀಗ. ನಮ್ಮ ದೇಶಕ್ಕೊಂದು ಅವರು ಬೇಕು ಈಗ ಸದ್ಯಕ್ಕೆ ಅಂತ ಒಂದು. ನಮಗೇನು ತೊಂದರೆ ಆಗಲಿಲ್ಲ. ಇಲ್ಲ, ನಮ್ಮದೇನು ವ್ಯಾಪಾರ GSTಗೆ ಎಲ್ಲ ಪ್ರಾಬ್ಲಮ್ ಬರಲಿಲ್ಲ ಬಿಡಿ. ಅವರಿಗೆಲ್ಲ ಸ್ವಲ್ಪ ಬರ್ಬೋದು, ಹಣ ರೊಟೇಷನ್ ಮಾಡೋದೆಲ್ಲ ನಿಲ್ಲಿಸಿದೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಬದಲಾವಣೆ ಸಾಧ್ಯ ಆಗೋದು ಕಷ್ಟ ಅಂತ ತೋರುತ್ತೆ ನಮಗೆ. ಇದೇ ಇದ್ದರೆ ನಮಗೆ ಮುಂದೆ ಇನ್ನು ಒಳ್ಳೆ ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತ ಉಂಟು. ಸರ್ಕಾರ ಬಂದರೆ ಒಳ್ಳೆ. ಮೋದಿ. ಯಾಕಾಗಿ? ಮೋದಿ ತುಂಬ ಹೆಲ್ಪ್ ಮಾಡ್ತಾರೆ ಜನರಿಗೆ, ಸೊ ಅವರೇ ಬರಬೇಕು. ನೆಕ್ಸ್ಟ್ ಕಾಂಗ್ರೆಸ್ಸಿಂದ PM ಕ್ಯಾಂಡಿಡೇಟ್ ಯೂತ್ ಐಕಾನ್ ರಾಹುಲ್ ಗಾಂಧಿ ಅವರು ನಿಲ್ತಾ ಇದ್ದಾರೆ. ಅವರು ಬಂದರೆ ಏನು ಬದಲಾವಣೆ ತರಲಿಕ್ಕಿಲ್ವ? ಇಲ್ಲ. ನೀವು ಎಷ್ಟನೇ ಬಾರಿ ಮತ ಹಾಕಿ? ನಾನು ಫಸ್ಟ್ ಟೈಮ್. ಹೇಗೆ ಆಗ್ತದೆ ಫಸ್ಟ್ ಟೈಮ್ ಮತ ಹಾಕಿ? ನನಗೆ BJP ಅಂದರೆ ಮೋದಿ ಅಂದರೆ ತುಂಬ ಇಷ್ಟ, ಸೊ ಮೋದಿಗೆ ಹಾಕಿ. ಹಾಗಾದರೆ ತುಂಬ ಖುಷಿ ಆಗ್ತಿದೆ. ಎಸ್. ಮತ ಮಾಡಲಿಕ್ಕೆ ಒಂದು ಕಾತುರದಲ್ಲಿದ್ದೀರಿ. ಹೌದು. ಮುಂದಿನ ಬಾರಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಯಾವುದೇ ಸರ್ಕಾರ ಬರಲಿ, ಒಳ್ಳೆ ಸರ್ಕಾರ ಬರಲಿ, ಅಷ್ಟೇನೊಂದು ಆಶೆ, ಮತ್ತೇನು ಬೇರೆ ಏನಿಲ್ಲ. ಪ್ರಧಾನಿ ಯಾರೇ ಆಗಲಿ, ಯಾರೇ ಆಗಲಿ ಭಾರಿ ಖುಷಿ. ಒಳ್ಳೆ ಕೆಲಸ ಮಾಡೋರು ಪ್ರಧಾನಿ ಆಗಬೇಕು, ಮಾಡ್ತಾ ಇದ್ದಾರೆ, ಅವರೇ ಆಗಲಿ ಮುಂದಕ್ಕೆ ಅಷ್ಟೇ. ಒಂದು ಕಡೆಯಲ್ಲಿ ಮೋದಿಯವರ ಆಡಳಿತ ಇದೆ, ಅದನ್ನು ಬದಲಾವಣೆ ಬಯಸ್ತೀರಾ? ಇಲ್ಲ. ಹಾಗಾದರೆ ಮತ್ತೊಮ್ಮೆ ಮೋದಿಗೆ ಬೆಂಬಲ ನೀಡ್ತೀರಿ? ಖಂಡಿತ. ನಮಗೆ ಕೇಂದ್ರದಲ್ಲಿ ನಿಜವಾಗಿ ಹೇಳುವುದಂತಿದ್ದರೆ BJP ಬಂದರೆ ಒಳ್ಳೆಯದು. ಅದೇ ಮೋದಿ ಬಂದರೆ ಒಳ್ಳೆಯದು. ಹೌದು, ಮೋದಿ ಬಂದರೆ. ಯಾಕಾಗಿ? ನಮ್ಮ ದೇಶ ಒಂದು ಇಂಪ್ರೂವ್ಮೆಂಟಿಗಾಗಿ ನಾವು ಕೇಳುವಂಥದ್ದು. ಈಗ 5 ವರ್ಷದಿಂದ ಮಾಡಿದ್ದರಲ್ಲಿ ನಮಗೇನು ಅದರಲ್ಲಿ ಏನು ತಪ್ಪು ಕಾಣುವುದಿಲ್ಲ. ಒಳ್ಳೆ ರೀತಿ ಸ್ವಲ್ಪ ಮಧ್ಯಮ ಬಡವರಿಗೆಲ್ಲ ಒಳ್ಳೆಯದಾಗಿದೆ. ಅದರಿಂದ BJP ಬರಬೇಕಂತೇಳಿ ನಮ್ಮ ಒಂದು ಅನಿಸಿಕೆ. ನೀವು ಸ್ಥಳೀಯ ಅಭ್ಯರ್ಥಿಯನ್ನು ನೋಡಿ ಮತ ಹಾಕ್ತಿದ್ದೀರಾ ಅಥವಾ ಮೋದಿಯವರನ್ನು ನೋಡಿ ಮತ ಹಾಕ್ತಿದ್ದೀರಾ? ನಾವು ಮೋದಿನ ನೋಡಿಯೇ ಆಗ್ತಾ ಇದ್ದೇವೆ. ಈಗ ಯಾರು ಕೇಂದ್ರ ಸರ್ಕಾರ ಬಂದರೆ ಒಳ್ಳೆಯದು ಅಥವಾ ಯಾರು ಪ್ರಧಾನಿ ಆದರೆ ಒಳ್ಳೆಯದು? ಪ್ರಧಾನಿ ಆದರೆ ಇವರು ಮೋದಿ ಆದರೆ ಭಾರಿ ಒಳ್ಳೆಯದು. ಮೋದಿಯಿಂದ ಬರಲಿ ಅಂತ ನಾವೆಲ್ಲ ಹಾರೈಸ್ತಿತ್ತು. ಇನ್ನು ನಮ್ಮದೇನಿದ್ರು ಮೋದಿಗೆ ಇದು ಮಾಡ್ತಾಯಿದ್ದು ನಾವು. ಮೋದಿಯವರು ತಗೊಂಡಂಥ ನಿರ್ಣಯ, ನೋಟ್ ಬ್ಯಾನ್ ಆಗ್ಬೋದು, GST ಆಗ್ಬೋದು, ಸಾಮಾನ್ಯ ಜನವರ್ಗಕ್ಕೆ ತುಂಬ ಕಷ್ಟ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತೀವಿ? ಅದು ಕಷ್ಟ, ಅದನ್ನು ಈಗ ಬಂದ ಮೇಲೆ ಕಷ್ಟ ಪರಿಹಾರ ಮಾಡೋದು ಅವ್ರ ಜವಾಬ್ದಾರಿ ಅಲ್ವ. ಶ್ರೀಮಂತರಿಗೆ ಬಂದರೆ ಸ್ವಲ್ಪ ಬಡವರಿಗೆ ಬರುತ್ತೆ, ಅದರಿಂದ ಕಷ್ಟ ಏನಲ್ಲ ಅದು. ಆದರೆ ಬಡವನಿಗೆ ಸ್ವಲ್ಪ ಕಷ್ಟ ಆಗಿ ತೋರ್ತದೆ, ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಅದು ಶ್ರೀಮಂತರನ್ನ ಮಟ್ಟ ಹಾಕ್ಬೇಕಂತೇಳಿ ಮಾಡಿರ್ಬೋದು. ಆದರೆ ಅವರು ಮಟ್ಟ ಹಾಕ್ಲಿಕ್ಕೆ ಆಗಲಿಲ್ಲ ಅವ್ರ ಹತ್ರ. ಅದರಿಂದ ಈಗ ಸ್ವಲ್ಪ ಬಡಿಗೆ ಸೋಲಿದೆ ಯಾರಿಗೆ, ಬಡವರಿಗೆ ಮತ್ತು ಮಧ್ಯಮದವರಿಗೆ. ಅದರಿಂದ ಅದು ಇನ್ನೇ ಮುಂದೆ ಆದರೂ ನಮಗೆ ಅದರಿಂದ ಏನಾದರೂ ಪರಿಹಾರ ಸಿಗ್ಬೋದು ಅಂತ ಹೇಳುವಂಥ ಒಂದು ನಂಬಿಕೆ ಇದೆ ನಮ್ಮಲ್ಲಿ. ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆ? ಕೇಂದ್ರ ನಾನು ಸಪೋರ್ಟ್ ಕಾಂಗ್ರೆಸ್, ಬಟ್ BJP ಬರುತ್ತೆ ಅಂದರೆ ನನ್ನ ಅನಿಸಿಕೆ. ಯಾಕೆ? ಯಾಕೆಂದರೆ ಯೂತ್ಸ್ ಎಲ್ಲ BJP ಮೋದಿ ಸಪೋರ್ಟ್ ಇದ್ದಾರೆ. ಮತ್ತು ಲೋಕಲ್ ಲೀಡರ್ ನೋಡಿ ಯಾರು ಮತ ಹಾಕೋದಿಲ್ಲ ಈಗ, ಎಲ್ಲ ಮೋದಿ ಅಷ್ಟೇ. ಅಲ್ಲ, ಯೂತ್ ಐಕಾನ್ ರಾಹುಲ್ ಗಾಂಧಿ ಅವರಿಂದ ಬದಲಾವಣೆ ಅಸಾಧ್ಯ ಹೇಳ್ತೀವಿ? ಇಲ್ಲ ಸರ್, ನಾನು ರಾಹುಲ್ ಗಾಂಧಿ ಕೊಟ್ಟು ಈ ಸಲ
ಮಧ್ವರಾಜ್ಗೆ ನಮ್ಮ ಉಡುಪಿ ಚಿಕ್ಕಮಗಳೂರು. ಬಟ್ ಹೆಚ್ಚಿನವರು ಈಗ ನಮ್ಮ ಕ್ಲಾಸ್ಮೇಟಲ್ಲೇ ನೋಡ್ಬೋದು, ತುಂಬ ಜನ BJP ಮೋದಿ ಸಪೋರ್ಟ್. ನೀವು ಯಾವಗೋಸ್ಕರ ರಾಹುಲ್ ಗಾಂಧಿನ ಬೆಂಬಲ ನೀಡ್ತೀರಿ? ನಾನು ಅಂದರೆ ಬದಲಾವಣೆ ಬಯಸ್ತೀರಾ ಅಥವಾ ಹೊಸ ಆಡಳಿತ ಬೇಕು ಹೇಳ್ತೀರಾ? ಹಾಂ, ನನ್ನ ಪ್ರಕಾರ ಸರ್, ಒಬ್ಬರಿಗೆ ಓಟ್ ಹಾಕೋದಕ್ಕಿಂತ ಈಗ 5 ವರ್ಷ ಮೋದಿ ಮಾಡಿದ್ರಲ್ಲ, ಇನ್ನೊಂದು 5 ವರ್ಷ ಚೇಂಜ್ ಬಯಸೋದು, ಅಧಿಕಾರವನ್ನು ಚೇಂಜ್ ಮಾಡಿ ನೋಡೋದು. ಅಂದರೆ ಬದಲಾವಣೆಗಳು ನಿರಂತರವಾಗಿ ಬದಲಾವಣೆ ಬೇಕು. ಹಾಗಾಗಿ ನಿಮ್ಮ ಬೆಂಬಲ ರಾಹುಲ್ ಗಾಂಧಿ. ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಮೋದಿ. ಯಾಕೆ? ಅವ್ರು ತುಂಬ ಹೆಲ್ಪ್ ಮಾಡಿ ಸಹಾಯ ಮಾಡ್ತಾರೆ. ಫಸ್ಟ್ ಟೈಮ್ ಓಟ್ ಹಾಂ, ಓಟ್ ಎಷ್ಟನೇ ಬಾರಿ ಆಗ್ತದೆ? ಫಸ್ಟ್ ಟೈಮ್. ಖುಷಿ ಆಗ್ತಿದೆ. ಹಾಂ, ಏನು ಬಯಸ್ತೀರಿ ಅಂದರೆ ಮೋದಿಯಿಂದ ಮತ್ತೊಮ್ಮೆ ಬಂದರೆ ಯೂತಿಗೆಲ್ಲ ಏನು ಬಯಸ್ತೀರಿ ನಿಮ್ಮಂಥ ವಿದ್ಯಾವಂತರಿಗೆ? ಎಲ್ಲರಿಗೆ ಸಹಾಯ ಮಾಡಲಿ ಅಂತ ಬಯಸ್ತೀನಿ. ಮೇಡಮ್, ಕೇಂದ್ರದಲ್ಲಿ ಮತ್ತೊಮ್ಮೆ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಪ್ರಧಾನಿ ದೇವರು ಮೋದಿ. ಯಾಕೆ? ಅವ್ರು ಬಂದರೆ ದೇಶ ಒಳ್ಳೆಯದಾಗುತ್ತೆ, ಉದ್ಧಾರ ಆಗ್ತದೆ ಅಂತ, ಭಾರತಕ್ಕೆ ಒಳ್ಳೆಯದು. ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ಮೋದಿಯಿಂದ ಸಾಮಾನ್ಯ ಜನವರ್ಗಕ್ಕೆ ಏನು ಸಹಾಯ ಆಗಲಿಲ್ಲ ಹೇಳ್ತಾರೆ. ಇಲ್ಲ, ತುಂಬ ಹೆಲ್ಪ್ ಆಗಿದೆ ಅವರಿಂದಾಗಿ ಒಳ್ಳೆ ಆಗ್ತದೆ. ಮೋದಿಯನ್ನು ನೋಡಿ ಮತ ಹಾಕ್ತೀರಾ ಅಥವಾ ಸ್ಥಳೀಯ ಅಭ್ಯರ್ಥಿಯನ್ನು ನೋಡಿ ಮತ ಹಾಕ್ತೀರಾ? ಮತ್ತು ಸ್ಥಳೀಯ ಅಭ್ಯರ್ಥಿ ಅದು ಮೋದಿ ಪ್ರಧಾನಿಯಿಂದ ಹೆಲ್ಪ್ ಆಗ್ತದೆ ಅಂತ ಇದೆ. ಬಡವರಿಗೆ ತುಂಬ ಹೆಲ್ಪ್ ಆಗ್ತದೆ ಅವರಿಂದ. ನೋಡಿದ್ರಲ್ಲ ವೀಕ್ಷಕರೇ, ಬ್ರಹ್ಮಾವರ ಪರಿಸರದ ಮತದಾರನ ಮನದಾಳದ ಮಾತನ್ನು. ಮುಂದಿನ ದಿನದಲ್ಲಿ ಇನ್ನೊಂದು ಪರಿಸರದ ಮತದಾರರ ಮನದಾಳದ ಮಾತನ್ನು ಕೇಳಿಕೊಂಡು ಬರೋಣ. ಅಲ್ಲಿಯವರೆಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.